ಉಡುಪಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಗರದ ಎಲ್ಐಸಿ ಡೈಮಂಡ್ ಜುಬ್ಲಿ ಹಾಲ್ನಲ್ಲಿ ಶನಿವಾರ 51ನೇ ವಾರ್ಷಿಕ ಸಮಾವೇಶ ನಡೆಯಿತು. ಈ ಸಮಾವೇಶವನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಹಾಗೂ ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುವಕರಿಗೆ ಕೆಟ್ಟ ಪದಗಳನ್ನು ಕಲಿಸಿರುವುದೇ ಬಿಜೆಪಿಯ ಐಟಿ ಸೆಲ್. ಸತ್ಯ ಹೇಳುವವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಬಿಜೆಪಿ ಸಿದ್ಧಾಂತದ ವಿರುದ್ಧ ಮಾತನಾಡುವವರ ತೇಜೋವಧೆ ಮಾಡುವುದು ಬಿಜೆಪಿ ಐಟಿ ಸೆಲ್ನ ಕೆಲಸ ಎಂದು ಆರೋಪಿಸಿದರು. ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಅವರ ಮೇಲೆಯೇ ಪ್ರಕರಣ ದಾಖಲಿಸುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ. ಇಂತಹ ದುರ್ಬಲ ನಾಯಕತ್ವ ಸರ್ಕಾರ ಹಾಗೂ ಪಕ್ಷವನ್ನು ನಾನು ನೋಡಿಲ್ಲ ಎಂದು ರಿಜ್ವಾನ್ ಅರ್ಷದ್ ಟೀಕಿಸಿದರು. ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್, ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಂಎ ಗಫೂರ್, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಸಿದ್ಧಾಂತನೇ ಸತ್ಯ ಒಪ್ಪೊಳ್ಳದೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ. 15 ವರ್ಷದ ಹುಡುಗಿ, 15 ವರ್ಷದ ಒಬ್ಬ ಬಾಲಕಿ, ಅವರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು. ಅವರನ್ನು ಟಾರ್ಗೆಟ್ ಮಾಡಿ ಪ್ರೆಷರ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಬಿಜೆಪಿಯ ಕಾರ್ಯಕರ್ತರು. ಯಾಕಂದ್ರೆ ನರೇಂದ್ರ ಮೋದಿ ಅವರಿಗೆ ಬಯಸುವ ಅಂತ ಹೇಳಿದ್ರೆ ನಿಮ್ಮ ನಾಯಕತ್ವ, ನಿಮ್ಮ ಶಕ್ತಿ, ನಿಮ್ಮ ಸರ್ಕಾರದ ಸಾಮರ್ಥ್ಯ, ಸರ್ಕಾರದ ಯಾವುದೇ ಯಂತ್ರಗಳಿದೆ, ಪೊಲೀಸು, ಮಿಲಿಟರಿ ಎಲ್ಲವನ್ನೂ ನಿಮ್ಮಲ್ಲಿ ಇಟ್ಕೊಂಡು ಒಂದು 15 ವರ್ಷದ ಹುಡುಗಿ ಬಯಲು ಅಂತ ನೀವು ಅಲ್ಲಾಡಿ ಹೋಗಿದ್ದೀರಲ್ಲ ಬಿಜೆಪಿ ನಾಯಕರು ಮೋದಿಯವರಿಗೆ. ನಾವು ಇದಕ್ಕಿಂತ ದುರ್ಬಲವಾದಂತಹ ನಾಯಕತ್ವ, ಇದಕ್ಕಿಂತ ದುರ್ಬಲವಾದಂತಹ ಸರ್ಕಾರ, ಇದಕ್ಕಿಂತ ದುರ್ಬಲವಾದ ರಾಜಕೀಯ ಪಕ್ಷ ಮತ್ತು ಸಿದ್ಧಾಂತ ಎಂದು ನೋಡಿಲ್ಲ ಅಂತ ನಾವು ಹೇಳುತ್ತೇವೆ.